ಹಲೋ ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನಾವು ಅಮಾವಾಸ್ಯೆ ಹುಣ್ಣಿಮೆಗೆ ಬರುವಂತೆ ಎಂಜಿನ ಪೂರ್ಣಚಂದ್ರದ ಅಲ್ಲ, ಅಮಾವಾಸ್ಯೆ ಒಮ್ಮೆ 15 ಒಂದು ತಿಂಗಳಿಗೊಮ್ಮೆ ಬರುವಾಗೆ ಆಗಿದೆ. ಈಗ ವಿಡಿಯೋ ಅಂತೂ ಮಾಡೋದೇ ಇಲ್ಲ. ಈಗ ಏನು ಮಾಡೋದು ನೋಡುವ. ಏನು ಮಾಡೋದು, ಸೋಂಬೇರಿ ಆಗಿದೆ ಹಳ್ಳಿಯವಳು, ಹಾಗೆ ಮಾಡೋದಿಲ್ಲ. ಇವತ್ತು ಹೊರಗೆ ಹೋಗ್ತಿದ್ದೀವಿ. ಇಬ್ಬರೇ ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ ನೋಡಿ. ಜಾಲಿ ರೈಡ್ ಅಂತ ನೋಡಿ, ಇವಳು ನೋಡಿ ಅವ್ರು ಬಾಯ್ ಮಾಡ್ಲಿಕ್ಕೆ ನಮ್ಗೆ ಬಂದದ್ದು. ಬಾಯ್ ಮಗಳೇ, ಜಾಗತ್ತೆ ಬಾಯ್ ಹಾಗೆ ಹೊರಟದು. ಅಮ್ಮ ಬರ್ತೆ ನಿಮಿಷ. ಹಾಗೆ ನಮ್ಮ ಪ್ರಯಾಣ ಈಗ ಸ್ಟಾರ್ಟ್. ಬಾಯ್ 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 ಬಾಯ್, ಜಾಗ್ರತೆ. ಯಾ, ಥ್ಯಾಂಕ್ ಯು. ಬಾಯ್ ಬೇಬಿ, ಜೋಜೋ ಬಾಯ್. ನಾನು ಇಬ್ಬರೇ ಹೋಗುದು ಬೇಡ, ಮಕ್ಕಳನ್ನು ಕರ್ಕೊಂಡು ಹೋಗುವ ಅಂತ ಹೇಳಿದೆ ಯಾವಾಗಲೂ. ಇವರು ಬೇಡ ಅಂತ ಹೇಳಿ ಇಬ್ಬರೇ ಹೊರಟದ್ದು ಇವತ್ತು. ಏನೋ ಅವರನ್ನು ಬಿಟ್ಟು ಬರುವಾಗ ಬೇಜಾರಾಗ್ತದೆ. ಕರ್ಕೊಂಡು ನಮಗೂ ಉಪದ್ರ ಆಗ್ತದೆ. ಕರ್ಕೊಂಡು ಬಂದರೆ ಏನು ಉಪದ್ರ ಅಂದರೆ, ಅಯ್ಯೋ ಅದು ಬೇಕು ಇದು ಬೇಕು ನೋಡಿದೆಲ್ಲ ಬೇಕು. ಅದಲ್ಲ, ಇನ್ನೊಂದು ಸಮಸ್ಯೆ ಅಂತ ಅಂದರೆ ವಿಡಿಯೋ ಮಾಡ್ಲಿಕ್ಕೆ ಬಿಡೋದಿಲ್ಲ ಅವರು. ಮೇಯ್ನ್ ಆಗಿ ನಮಗೆ ವಿಡಿಯೋ ಮಾಡಲಿಕ್ಕೆ ಬಿಡೋದಿಲ್ಲ. ಹಾಗೇನೆ ನಮ್ದು ವಿಡಿಯೋ ಸ್ವಲ್ಪ ಪೆಂಡಿಂಗ್ ನಾವು ಮಾಡ್ತೀವಿ. ಕೆಲವು ಕಡೆ ಮಾಡಿದ್ದೀವಿ ವಿಡಿಯೋ, ಆದರೆ ಕಂಪ್ಲೀಟ್ ಮಾಡಿರಲಿಲ್ಲ. ಸ್ವಲ್ಪ ಅಂದರೆ ಒಂದು 2 ನಿಮಿಷ 3 ನಿಮಿಷ ಮಾಡಿ ಬಿಟ್ಟಿದ್ದೀವಿ. ಅದಕ್ಕೋಸ್ಕರ ಆಗ್ತದೆ ಇಲ್ಲ. ನೋಡುವ ಇವತ್ತೇನಾಗ್ತದೆ ಅಂತ. ಇವತ್ತು ಮಾಡಲೇಬೇಕು. ನೋಡು, ಅವ್ರು ಮಾಡ್ತಾರೆ, ನಾನು ಸುಮ್ಮನೆ ನೋಡುದು ಇವತ್ತಷ್ಟೇ. ನಾನು ಹೇಳಿದೆ ಕ್ಯಾಮ್ರಾ ತಗೊಂಡು ಹೋಗುವ ಅಂತ ಹೇಳಿ, ಬೇಡ ಅಂತ ಹೇಳಿದ್ದೀನಿ. ಬಿಸಿಗೆ ಕಾಣ್ತದೆ. ನಾವೊಂದು ಇಲ್ಲಿ ಜಾಗಕ್ಕೆ ಬಂದ್ವಿ. ದೇವಸ್ಥಾನದಲ್ಲಿ ವಿಡಿಯೋ ಮಾಡಲಿಕ್ಕಿಲ್ಲ. ಅದರ ಅಪೋಸಿಟ್ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಅರಬ್ಬಿ ಸಮುದ್ರ. ನಾವಿಲ್ಲಿ ದೇವಸ್ಥಾನಕ್ಕೆ ಅಂತ ಬಂದ್ವಿ. ದೇವಸ್ಥಾನದಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ದೇವಸ್ಥಾನದಲ್ಲಿ ವಿಡಿಯೋ ಮಾಡಲಿಕ್ಕಿಲ್ಲ, ಹಾಗೆ ಇಲ್ಲಿ ಹೊರಗೆ ಬಂದು ಮಾಡಿದ್ವಿ. ಸಮುದ್ರದ ಹತ್ತಿರನೇ ಇರುವ ದೇವಸ್ಥಾನ. ಇಲ್ಲೇ ಒಂದು ವ್ಯೂಸ್ ಎಷ್ಟು ಚೆನ್ನಾಗಿದೆ ಅಂತಂದರೆ, ನಾನು ಹಿಂಗಡೆ ನೋಡ್ಬೋದು ನೋಡಿ. ಸುತ್ತ ಸಮುದ್ರ, ಸುತ್ತ ಅಂದರೆ ಒಂದು ಸೈಡು, ಹಾಗೆ ಈ ಕಡೆ ದೇವಸ್ಥಾನ. ಅಲ್ಲೊಬ್ಳು ಬಾ ಅಂತಂದರೆ ನೆರಳಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದಾಳೆ. ಬಾ ಈ ಕಡೆ ಬಾ ಆಮೇಲೆ. ಹಾಂ, ಬಿಸಿಲುಂಟಾ? ಆದರೆ ವ್ಯೂಸ್ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲೊಂದು 4-5 ಬೋಟ್ ನಿಂತಿದೆ ನೋಡಿ. ಅಲ್ಲಿ ಕಾಣ್ತಾ ಉಂಟು. ಎಷ್ಟುಂಟು? 2, 4, 6 ಉಂಟು. ಅಲ್ಲಿ ಏನೋ ಮಾಡ್ತಿದ್ದಾರೆ ಕೆಳಗಡೆ ನೋಡಿ. ಕೆಳಗೆ ಇಳಿದು ಏನೋ ಮಾಡ್ತಾ ಇದ್ದಾರೆ, ಏನಂತ ಗೊತ್ತಿಲ್ಲ. ಮೋಸ್ಟ್ಲಿ ಮೀನು ಹಿಡಿಯೋ ಆಗಿರಬಹುದು. ವ್ಯೂಸ್ ಮಾತ್ರ ವ್ಯೂಸ್ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ಒಂದು ಲೈಟ್ ಹೌಸ್ ಇದು. ಲೈಟ್ ಹೌಸ್ ಆ ಕಡೆ ನೋಡಿ. ಅಲ್ಲಿ ಲೈಟ್ ಹೌಸ್ ಆ ಕಡೆದು. ಅಯ್ಯೋ ದೇವ, ತುಂಬ ಬೇಸರ ಆಗೋದಂತ ಇದು ದೇವಸ್ಥಾನದವ್ರು ಹಾಕಿರೋದು ಹೂವು ಎಲ್ಲ. ಇದು ಪರವಾಗಿಲ್ಲ, ಯಾಕಂದರೆ ಇದು ಗೊಬ್ಬರ ಆಗತ್ತೆ, ತೊಂದರೆ ಇಲ್ಲ. ಅದು ನೋಡಿ ಇಲ್ಲಿ ಪ್ಲಾಸ್ಟಿಕ್ ಎಲ್ಲ. ಇವಳು ಅವಸರದವಳು. ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಸ್ವಲ್ಪ ಮೆಲ್ಲ ಮಾತಾಡ್ತಾ ಇದ್ದೇನೆ. ಜೋರು ಮತ್ತೆ ತೊಂದರೆ ಇಲ್ಲ, ಎಲ್ಲ ಹೊರಗಡೆ ಇದ್ದೇವೆ. ಹಾಗೆ ಆಯಿತು. ಆ್ಯಕ್ಚುಲಿ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಬಹಳ ಹಳೆಯ ಕಾಲದ್ದು ಪುರಾಣ ಕಥೆಯನ್ನು ಸಹ ಹೊಂದಿದೆ ಇದು. ಆ್ಯಕ್ಚುಲಿ ನಾನು ಇದ್ದಿರೋದು ಇನ್ನೊಂದು ದೇವಸ್ಥಾನ ಬರುತ್ತೆ, ಸೋಮೇಶ್ವರ ಅಂತೇಳಿ. ಅದರ ವೀಡಿಯೋ ಹಾಕಿದ್ದೀನಿ ನಾನು ಫುಡ್ ಮೀಡಿಯಾದಲ್ಲಿದೆ. ಬಹಳ ಉತ್ತಮವಾದ ಕಥೆಯನ್ನು ಹೊಂದಿರುವಂಥದ್ದು. ನೆಕ್ಸ್ಟ್ ಇಲ್ಲಿದ್ದು ವೀಡಿಯೋ ಸಹ ನಿಮಗೆ ನಾನು ಕೊಡ್ತೀನಿ ಶೀಘ್ರದಲ್ಲಿ. ಆಯಿತು, ಇನ್ನು ಇಲ್ಲಿಂದ. ಆದರೆ ನಮ್ಮ ಮೇಡಮ್ ಅವರು ಇನ್ನೂ ಸಹ ಭಯಭೇದಲ್ಲೇ ಮಾತಾಡ್ತಿದ್ದಾರೆ, ಆಸೆ ಬರೋದಿಲ್ಲ. ನನಗೆ ಎಲ್ಲಿ ಬೈತಾರೋನು, ಯಾಕೆ ವಿಡಿಯೋ ಮಾಡಿದ್ದು ಅಂತ ಕೇಳಿದರೆ ಮಾತ್ರ ತಪ್ಪಾಗ್ತದಲ್ಲ. ಸುಮ್ಮನೆ ಎಂತಕ್ಕೆ ನೋಡಿ. ತುಂಬ ಚೆನ್ನಾಗಿದೆ ಮಾತ್ರ ದೇವಸ್ಥಾನ.
ಯಾರಾದರೂ ಭೇಟಿ ನೀಡಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಸಂಜೆ ಆಗಬೇಕು, ದೇವರ ದರ್ಶನ ಆಗುತ್ತೆ, ಹಿಂದ್ಗಡೆ ಒಂದು ವ್ಯೂ ಸಹ ಚೆನ್ನಾಗಿ ಸಿಗುತ್ತೆ. ಬೀಚ್, ನಾನು ಬೀಚ್ ಕಡೆ ಹೋಗೋದು ಅಂತ ಎನಿಸಿದ್ದು. ಮೀನಿದ್ದು ಸ್ಮೆಲ್ ಬರ್ತದೆ. ಓ ಮೂಲೆ ಸೈಡ್ ಪೂಪನದ ಅಯ್ಯವ್ರು ಗೋದರ್ಕ. ಈ ಬಿಸಿಲಿಗೆ ನಾವು ಬೀಚ್ ಹತ್ರ ಬಂದದ್ದು. ನನ್ನ ಮಗನಿಗೆ ಈಗ ಗೊತ್ತಾದರೆ ನನ್ನನ್ನು ಕರ್ಕೊಂಡು ಹೋಗಿಲ್ಲ ಅಂತ ಬೊಬ್ಬೆ ಹೊಡಿತಾನೆ. ನಾವು ಬೀಚ್ ನೀರಿಗೆ ಅಂತ ಇಳಿದಿಲ್ಲ, ದೂರದಿಂದ ನೋಡಿ. ಲಿಕ್ವಲ್ಲ ಬರ್ತಿದ್ಲಲ್ಲ, ಇದೇ ಬೀಚ್ ಬರ್ತಿದ್ದು. ಓಹೋ, ನಾವು ಇತ್ತೊಂದು ಕೊಟ್ಲಲ್ಲ ಅವತ್ತೊಂದಿನ ಕ್ಯಾಟ್ ಫಿಶ್ ಬೋನ್, ಇದೇ ಬೀಚ್ ಇದು. ಚೆನ್ನಾಗುಂಟಲ್ಲ ಮಾತ್ರ. ಸತ್ಯ ಹೇಳ್ತೇನೆ, ಸಂಜೆ ಬರಬೇಕು. ಕಸ ನೋಡಿ, ಒಂದು ಸ್ವಲ್ಪ ಯಾರಾದರೂ ಬರುವುದಿದ್ರೆ ನಿಮ್ಮ ಕೈಯಲ್ಲಿದ್ದ ಕಸ ಎಂತಾದ್ರೂ ಇದೆ ಅದನ್ನು ಇಟ್ಕೊಂಡು ಹೋಗಿ. ಬಾಟ್ಲಿ ತಾನೆ, ಸುಮ್ಮನೆ ಈ ಥರ ಬೀಚ್ ಹತ್ರ ಬಂದು ಇಲ್ಲ ಎಲ್ಲ ಪರಿಸರ ಹಾಳು ಮಾಡಬೇಡಿ. ಯಾಕಂದ್ರೆ ಇದು ತುಂಬ ಹಾಳು ಮಾಡ್ತದೆ. ನೋಡಿ ಎಷ್ಟು ಪ್ಲಾಸ್ಟಿಕ್ ಉಂಟು. ಆಲ್ಮೋಸ್ಟ್ ತುಂಬ ಜನಕ್ಕೆ ಅದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಬಂದಿದೆ. ಎಂತ ಇದು, ನಾವೇ ನಮ್ಮ ಪರಿಸರನ ಹಾಳು ಮಾಡ್ತಿದ್ದೇವೆ ನೋಡಿ. ಕೆಲವರು ಹೇಳ್ಬೋದು ಎಂತ ವಿಡಿಯೋ ಮಾಡಿದ್ರಲ್ಲ ಅದನ್ನು ತೆಗಿಲಿಕ್ಕೆ ಆಗ್ಲಿಲ್ವಾ ನಿಮ್ಗೆ ಅಂತ. ಎಷ್ಟಂತ ತೆಗಿಯೋದು? ಅದೇ ಒಂದೆರಡು ತೆಗಿಬಹುದು. ನಾವು ತೆಗೆಯುವುದಕ್ಕಿಂತ ನೀವು ಹಾಕುವವರು ಸ್ವಲ್ಪ ನೋಡ್ಕೊಂಡು ಒಂದೆರಡು ತೆಗಿಬಹುದು. ಇಷ್ಟು ಹೇಗೆ ತೆಗಿಯೋದು ನೋಡಿ, ಎಲ್ಲ ನೀರಲ್ಲಿ ಆಟ ಆಡ್ತಿದ್ದಾರೆ. ಸರಿ, ಅದೇ ಅದೇ. ಇಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಎಲ್ಲ ಗೊತ್ತಿಲ್ಲ, ಹಾಗೆ ನಾನು ದೂರದಿಂದಲೇ ಇಷ್ಟು ಮಾಡ್ತಾ ಇದ್ದೇನೆ. ಕೇಳೋದಿಲ್ಲ ನನ್ನ ವಾಯ್ಸ್ ಇಷ್ಟು ಸಾಕು ಕೇಳಿದ್ರೆ. ಹೌದಪ್ಪ, ಎಡಿಟ್ ಮಾಡೋಣ ನಾವು ಸಾಯೋದಲ್ಲಿ ಇದು ಮಾಡಲಿಕ್ಕೆ. ಅವ್ರು ಬೈಯೋದು ನನಗೆ. ನೋಡಿ, ನಾವೀಗ ಪಾವಂಜೆಯ ಮಹಾಲಿಂಗೇಶ್ವರ ದೇವಸ್ಥಾನ ಬಂದ್ವಿ. ನನಗೆ ಇದನ್ನು ನೋಡುವಾಗ ಬಹಳ ಖುಷಿ ಅನಿಸ್ತು ನೋಡಿ. ಚೆನ್ನಾಗಿದೆ, ಆನೆಯ ಮುಖ ಬಹಳ ಚೆನ್ನಾಗಿದೆ. ಇದು ದೇವಸ್ಥಾನ ಹೊರಗೆ ನೋಡಿ, ಚೆನ್ನಾಗಿರೋ ವ್ಯೂಸ್ ಇದೆ. ಪಾವಂಜೆ ಮಹಾಗಣಪತಿ ದೇವಸ್ಥಾನ ಮೇಲೆ ನಂದಿನಿ ನದಿ ಇದಾ? ನಂದಿನಿ. ಓ ಸೂಪರ್ ಉಂಟದ. ನಮ್ಮ ವಾಯ್ಸ್ ಅಷ್ಟು ಕೇಳಲಿಕ್ಕಿಲ್ಲ, ಅದೇ ಮೈಕಲ್ಲಿ ಹಾಕಿದ್ದಾರೆ. ಈಗ ಇದೆ ಅಂತೆ ಭಾರ್ಗವ ಗುಹೆ. ಓ ಅದಾ? ಮೇಲ್ಗಡೆ ದಿಗೆಲ್ಲ ಆರ್ಟಿಫಿಷಿಯಲ್ ಮಾಡಿದ್ದಾರೆ. ಅವನು ವ್ಯೂಸ್ ಸಖತ್ ದೇವರ ಬಳಿ ಆಗ್ತಾ ಉಂಟು. ಇಲ್ಲಿ ನಾವು ಫಸ್ಟ್ ಎಂಟ್ರೆನ್ಸ್ ಆಗುವಾಗ ನೋಡಿ ಎಷ್ಟು ದೊಡ್ಡ ದೀಪ ಕಾಣ್ತದೆ. ಆಮೇಲೆ ಒಳಗೆ ಹೋಗುವಂಥದ್ದು. ದೇವಸ್ಥಾನ ಮುಂಭಾಗದಲ್ಲೇ ಇದು ನಂದಿನಿ ನದಿ ಅಂತ ಹೇಳಿದ್ರು. ನನಗೆ ನನ್ನ ವಾಯ್ಸ್ ಕೇಳಲಿಕ್ಕಿಲ್ಲ. ಎಷ್ಟು ಚೆನ್ನಾಗಿದೆ ಅಂದರೆ ಆಚೆ ಈಚೆ ಮಿಡ್ಲಲ್ಲಿ ನದಿ ಸೂಪರ್ ಆಗಿದೆ ಮಾತ್ರ ವ್ಯೂ. ನಾನು ಮಕ್ಕಳನ್ನು ಕರ್ಕೊಂಡು ಬರಬೇಕಿತ್ತು, ಮಿಸ್ ಮಾಡಿದೆ. ಖಂಡಿತ ಒಮ್ಮೆ ಕರ್ಕೊಂಡು ಬರ್ತೀನಿ ಅವರನ್ನು ಸಹ. ಅಷ್ಟು ಚೆನ್ನಾಗಿರುವಂಥ ದೇವಸ್ಥಾನ ಇದು. ದೇವಸ್ಥಾನದ ಎಂಟ್ರೆನ್ಸಲ್ಲಿ ನೋಡಿ, ಇಲ್ಲೊಂದು ಈ ರೀತಿಯಾಗಿ ಒಂದು ಆಕೃತಿ ಇದೆ. ಇದು ತಿರುಗುತ್ತಾ ಉಂಟು. ಬಟ್ ಇದಕ್ಕೆ ಮೋಟ್ರಾ ಅಥವಾ ಯಾವ ರೀತಿ ತಿರುಗುತ್ತಾ ಅಂತ ಗೊತ್ತಿಲ್ಲ. ಮಾತ್ರ ನೋಡಿ ಚೆನ್ನಾಗಿ ತಿರುಗ್ತಾ ಇದೆ. ಹೌದು, ಮೋಸ್ಟ್ಲಿ ಇದು ಮೋಟ್ರ್ ಇಟ್ಟು ತಿರುಗಿಸ್ತಾ ಇದ್ದಾರೆ ಅಷ್ಟೇ. ಸ್ನೇಹಿತರೆ, ಒಳ್ಳೆ ಚೆನ್ನಾಗಿರುವಂತಹ ಅನ್ನಪ್ರಸಾದ ಭೋಜನ ಆಯಿತು. ಭಾಳ ಚೆನ್ನಾಗಿತ್ತು, ಖುಷಿ ಆಯಿತು. ಆ್ಯಕ್ಚುಲಿ ಇನ್ನು ಸ್ವಲ್ಪ ವೀಡಿಯೋ ಮಾಡ್ಬೇಕಂತ ಅಂದ್ಕೊಂಡಿದ್ವಿ.
ಇಲ್ಲಿ ಒಂದು ಜಾತ್ರೆ ಇರೋದ್ರಿಂದ ತುಂಬ ಸೌಂಡ್ ಇದೆ, ಹಾಗಾಗಿ ನಮಗೆ ಸಂಪೂರ್ಣದ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಈಗ ಕೇಳ್ತಿರ್ಬೋದು ನಿಮಗೆ, ಹರಿಕತೆ ಆಗ್ತಾ ಇದೆ, ಸೂಪರ್ ಆಗಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಹೇಳ್ತಾರೆ. ಕೇಳುವ 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 ಒಂದು 2 ನಿಮಿಷ ನೀವು ಕಿವಿ ಕೊಡಿ. ಎರಡನೆಯ ಯುಗದೊಳೇಶ್ವರದ ಕಾರ್ತಿಕ ಶುಕ್ಲ ಕರಣಿವಾಸರ ವಿಶಾಖಾಯುಕ್ತ ಪಾಡ್ಯಮಿ ಮೀನ ಲಗ್ನದೊಳು ಅಂಬಿಕಾವರ ಪುತ್ರನಮೃತ ಹಸ್ತಂಗಳಿಂ ಪರಮ ಶುಭಕರ ಚೆನ್ನಾಗಿದೆ. ಅವರ ಒಂದು ವಾಯ್ಸ್ ಆಗಲಿ ಅದು ತಕ್ಕ ಹಾಗೆ ಆ ಪದ್ಯಗಳೊಂದು ಭಾರಿ ಚೆನ್ನಾಗಿದೆ, ಕೇಳಬೇಕು ಇದನ್ನೆಲ್ಲ. ಈಗ ಕೇಳೋದು ಕಡಿಮೆನೆ. ಓಕೆ, ಈಗ ನಮಗೆ ಕೇಳಲಿಕ್ಕೆ ಪೇಷನ್ಸ್ ಇಲ್ಲ, ಕೆಲವರಿಗೆ ಅರ್ಥ ಸಹ ಆಗೋದಿಲ್ಲ. ಮೊಬೈಲ್ ಹೊತ್ಕೊಂಡು ಕೂತ್ಕೊಳ್ತೀವಿ, ನಾವು ಸಹ ಮಾಡೋದಷ್ಟೇ, ಅದು ಭಾಳ ಚೆನ್ನಾಗಿದೆ, ಖುಷಿ ಆಯ್ತು ಮಾತ್ರ. ಓಕೆ, ನಾವು ಇವರು ತುಂಬ ಕೇಳಲಿಕ್ಕೆ ನನಗೆ ಇಷ್ಟ ಇತ್ತು. ಆತ್ಮಲಿಂಗವು ಸ್ಥಾಪನೆಗೊಂಡ ವಾಯ್ಸ್ ನಾವು ಹೇಳುವಂಥದ್ದು ಕಣ್ಣಿದ್ರೆ ಬರುತ್ತೆ, ಹಾಗೆ ಅವರು ಹೇಳೋದು ತುಂಬ ಖುಷಿ ಆಗ್ತದೆ. ಚೆನ್ನಾಗಿದೆ. ಸರಿ, ನಾವಿನ್ನು ಎಲ್ಲಿಗೆ ಅಂತ ಊಟ ಆಯ್ತು, ನೋಡುವ ಹೋಗುವ ಎಲ್ಲಿಗೆ ಅಂತೇಳಿ. ನಿದ್ದೆ ಬರ್ತುಂಟು, ಅದು ಸಂಡೆ ಬೇರೆ. ಪಾಯಸ ತಿಂದಿದ್ದೆಲ್ಲ ಮಾತ್ರ ಅನ್ನ ಪ್ರಸಾದ ತುಂಬಾ ಚೆನ್ನಾಗಿದೆ ಅಲ್ಲ, ಅನ್ನ ಪ್ರಸಾದ ತುಂಬಾ ಚೆನ್ನಾಗಿದೆ. ಪಾಯಸ ಗೀಸಲ್ಲ ನನಗೆ ಮಕ್ಕಳನ್ನು ಕರ್ಕೊಂಡು ಬಂದಿಲ್ಲ ನೋಡಿ, ಅದೊಂದು ತುಂಬಾ ಬೇಜಾರಾಯ್ತು. ನಾವು ಇಲ್ಲಿಗೆಲ್ಲ ಬರು ಅಂತ ಗೊತ್ತಿದ್ರೆ ನನಗೆ ಮಾಡ್ಕೊಂಡ್ವಿ. ನೋಡಿ ಬೀಳುವಾಗ ಮಾಡಿದ್ದಾರೆ, ನೀರು ಮೋಸ್ಟ್ಲಿ ಬೀಳಬಹುದು ನೋಡುವ, ಚೆನ್ನಾಗಿದೆ ನೀರು ಬೀಳುವಾಗ. ನೋಡಿ ನೋಡಿ, ಆನೆಯ ಸೊಂಡಿಲಿನಿಂದ ನೀರು ಬೀಳುವಾಗೆ ಮಾಡಿದ್ದಾರೆ. ಕಳಶದಿಂದ. ಅದು ಕಲಶನ? ಓ, ಅದು ಸೊಂಡಿಲೆ ನಿಜವಾಗ್ಲು, ಅದರಲ್ಲಿ ಕಲಶ ಇಟ್ಟದ್ದು ಅಂತ. ಏನಿಮ್ಮ, ಹೌದಲ್ಲ, ಸೂಪರ್ ಆಗಿ ಮಾಡಿದ್ದಾರೆ, ಚೆನ್ನಾಗಿದೆ. ನೋಡಿ ಎಷ್ಟಿದೆ ಅಲ್ವಾ, ಹೆಚ್ಚಿಗೆ ಉಂಡಿಲ್ಲ ನೋಡು, ಕಾಣ್ತಾ ಉಂಟು ಇದು ಬೇಸ್. ನೀರು ಇನ್ನು ಬೇಕಾ, ನೀರು ಕಮ್ಮಿ ಆಗಿದೆ. ನೋಡಿ, ಮೊಬೈಲ್ ಬೇಡಿ, ನನ್ನ ಮೊಬೈಲನ್ನು ಕೆಳಗೆ ಹಾಕು ಅಂತ ಹೇಳ್ತಿದ್ದಾರೆ. ದೇವಸ್ಥಾನದ ಎದುರುಗಡೆ ಇರುವಂತಹ ಕೆರೆ, ಇದಕ್ಕೆ ಎಂತ ಹೇಳ್ತಾರೆ? ಕಲ್ಯಾಣಿ. ಏನುಂಟು ನನಗೆ ಅದರ ಬಗ್ಗೆ ಎಲ್ಲ ಈಗ ಎಲ್ಲೇ ದೇವಸ್ಥಾನ ಹೋಗೋದು, ಕೆರೆಯಲ್ಲಿ ಮೀನು ತಂದು ಹಾಕೋದು. ಮೊದಲೆಲ್ಲ ಹೇಗಿತ್ತು, ಹೊಳೆ ಮೀನೆಲ್ಲ ಬರ್ತದಲ್ಲ, ಅಂಥ ಮೀನಿತ್ತು. ಈಗ ಇಂಥ ಫ್ಯಾಷನ್ ಮೀನು. ಇದೆಂತ ಫ್ಯಾಷನ್ ಮೀನು ಅಲ್ಲ, ಹೊಳೆ ಮೀನಲ್ಲ ಇದು. ಇದೆಂತ ಅದಕ್ಕೆ ಹೋಗ್ಲಿಕ್ಕೆ ಎಂತ ಇದು? ತೆಪ್ಪ. ತೆಪ್ಪ, ಹೌದಾ? ಚೆನ್ನಾಗಿದೆ ಅಲ್ಲ, ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ಕೆಲಸ ನೋಡಿ. ಆಯ್ತು, ಹೋಗುವ ಇನ್ನು. ಹೌದಲ್ಲ, ಕಲರ್ ಕಲರ್ ಉಂಟು ಮೀನು. ಅದು ನೋಡಲಿಲ್ಲ, ನೋಡಿದ್ದೇನೆ ನಾನು ಅದು ಎರಡನ್ನು ಇಲ್ಲೇ ಇತ್ತು, ದೂರ ನೋಡ್ತಿದ್ದೀನಿ. ಅದು ದೂರದ ಬೆಟ್ಟ ಕಾಣುತ್ತೆ, ಸತ್ಯ, ನಿಜವಾದ ಮಾತು. ಪ್ರತಿ ಸಲ ನಾವು ಈ ಕಡೆ ಬಂದಾಗ ನೋಡಿ ಈರೋಳು ತಗೊಳ್ತೇವೆ, ಹೋಗುದೇ ಇಲ್ಲ. ಈ ಸಲ ಕೂಡ ಹಾಗೆ 60 ಕೆಲವು ವರ್ಷ ಆಯಿತು ಇಲ್ಲೇ ಇದ್ದಾರೆ, ಇವ್ರ ಹತ್ರ ತಗೊಳ್ತಿದ್ದೇವೆ. ಇವತ್ತು ಕೂಡ ಈರೋಳು ತಗೊಳ್ಳುವ ಅಂತ ಹೇಳಿ. ಎಷ್ಟು ಹೇಳಿದಿ? 200 ರೂಪಾಯಿ. 200 ರೂಪೀಸ್ ಅಂತೆ. ನೋಡೋಕೆ ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ ನನಗೂ. ಒಂದಕ್ಕೆ 30 ಅಂತಿದ್ದಾರೆ. ನೋಡೋಣ, ಸ್ವಲ್ಪ ಏನಾದರೂ ಆಚೆ ಈಚೆ ಮಾಡಿ. ಇದು ಆ್ಯಕ್ಚುಲಿ ಈ ಸಮಯದಲ್ಲಿ ತಿನ್ನಬೇಕು, ಬಹಳ ಒಳ್ಳೆ ದೇಹಕ್ಕೆ. ನಂದು ಇದು ಫೇವ್ರೇಟ್, ನಂದಾಗೆ ನನ್ನ ಮಕ್ಕಳದಾಗೆ. ಇವರಿಗೆ ಎಲ್ರಿಗೂ ಇಷ್ಟನೇ ಮನೆಯಲ್ಲಿ, ಯಾರು ಬೇಡ ಅನ್ನಲ್ಲ. ಆದರೆ ಇದರಲ್ಲಿ ಇವಳೆ ಯಾವಾಗ ನೋಡಿದ್ರು ಬೇಕು 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 ಅಂತ ಇರ್ತಾಳೆ. ಆಫೀಸಲ್ಲಿ ಪಾಪ ಶ್ವೇತ ಮಂಗಳೂರು ಬರುವಾಗ ಅವಳ ಹತ್ರ ನಾ ಹೇಳ್ದೊಂದು ಇದು ಇರೋಲ್ತಾ ಅಂತ ಪಾಪ ತಗೊಂಡು ಬರ್ತಾಳೆ.